ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಏಕಾದಶಿ. ಶ್ರೀಕೃಷ್ಣನ ಮತ್ತು ಮುಖ್ಯ ಪ್ರಾಣದೇವರ ಅಲಂಕಾರ ನೋಡ್ಕೊಂಡು ಬನ್ನಿ. ಆನಂತರ ದೀಪಾವಳಿ ಹಬ್ಬ ಯಾವತ್ತು ಆಚರಿಸಬೇಕು ಅನ್ನೋದನ್ನು ನೋಟಿಸ್ ಬೋರ್ಡಲ್ಲಿ ಹಾಕಿದರು ಕೃಷ್ಣ ಮಠದಲ್ಲಿ. ಅದನ್ನೂ ಇಲ್ಲಿ ನಾನು ಹಾಕ್ತಾಯಿದ್ದೀನಿ, ನೋಡ್ತಾ ಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ, 31ನೇ ತಾರೀಕು ಗುರುವಾರನೇ ಆ್ಯಕ್ಚುಲಿ ಸ್ನಾನದ ಹಬ್ಬ ಎಲ್ಲ ಬರುತ್ತೆ. ಶುಕ್ರವಾರದ ಹೊತ್ತು ಸೂರ್ಯ ಅಸ್ತಕ್ಕೆ ಅಮಾವಾಸ್ಯೆ ತಿಥಿ ಇಲ್ಲದ ಕಾರಣ ಗುರುವಾರನೇ ಎಲ್ಲ ಮಾಡಬೇಕಾಗತ್ತೆ. ನರಕ ಚತುರ್ದಶಿ ಮತ್ತು ಬಲೀಂದ್ರ ಪೂಜೆ, ಧನಧಾನ್ಯ ಲಕ್ಷ್ಮಿ ಪೂಜೆ ಎಲ್ಲ ಮಾಡಬೇಕಾಗತ್ತೆ. ಅದನ್ನು ನೋಡ್ಕೊಂಡು ಬನ್ನಿ. ಆನಂತರ ಸ್ನ್ಯಾಕ್ಸ್ ಥರ ಮಾಡಿದ್ದೀನಿ. ನಿನ್ನೆ ಸಂಜೆಗೆ ದಶಮಿ ಅನುಷ್ಠಾನಕ್ಕೆ ಮಾಡಿರುವಂಥದ್ದು ಜೋಳ ಈ ವ್ರತಕ್ಕೆ ಬರುತ್ತೆ. ಹಸಿ ಜೋಳನ ಆರಿಸಿಟ್ಕೊಂಡಿದ್ದೀನಿ, ನೋಡ್ಬೋದು. ಅದನ್ನ ಸೋಲ್ದಿಟ್ಕೊಂಡಿದ್ದೀನಿ. ಅದನ್ನ ಮಿಕ್ಸಿಗೆ ಹಾಕಿ ಒಂದು ರೌಂಡು ತಿರುಗಿಸಿ. ನುಣ್ಣಗೆ ಆಗೋದು ಬೇಡ, ಅದು ತರಿ ಆಗಲಿ. ಆನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪುಡಿ, ಆನಂತರ ಅಕ್ಕಿ ಹಿಟ್ಟು ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟು ಹಾಕಿ ಕಲಸಿ ಉಂಡೆ ಮಾಡಲಿಕ್ಕೆ ಬರಬೇಕು. ಅದರದ್ದು ಆಮೇಲೆ ವಡೆ ಕಾಯಿಸೋಣ, ತುಂಬಾ ಚೆನ್ನಾಗಾಗುತ್ತೆ. ಹಿಟ್ಟು ಹಾಕಿ ಕಲಿಸ್ತಾ ಇರಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಅದು ಸಿಹಿ ಇರುವ ಕಾರಣ ತೀರಾ ಉಪ್ಪು ಎದುರು ಅಂತ ಅನ್ನಿಸ್ಬಿಡುತ್ತೆ. ನೋಡಿ, ಇದಾಗ್ಬಿಟ್ಟು ಆನಂತರ ಎಲೆಯಲ್ಲಿ ಒಂದು ಚಿಕ್ಕ ಚಿಕ್ಕ ಉಂಡೆ, ಎಷ್ಟೊಂದು ನಿಂಬೆ ಗಾತ್ರದ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ. ಆನಂತರ ಅದನ್ನ ತಟ್ಟಿ ನಾವು ಎಣ್ಣೆಯಲ್ಲಿ ಕರಿಬೇಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಒಂದು ಸಲ ಮಾಡಿ ನೋಡಿ. ಏನೂ ತರಕಾರಿ ಇಲ್ಲದೆ ಜೀರಿಗೆ ಪೆಪ್ಪರ್ ಪುಡಿ ಹಾಕಿ, ಫುಲ್ ಜೀರಿಗೆ ಹಾಕಿದ್ದೀನಿ, ಪೆಪ್ಪರ್ ಪುಡಿನ ಹಾಕಿರೋಂಥದ್ದು ನಾನು. ಎಷ್ಟು ಚೆನ್ನಾಗಿ ವಡೆ ಬರುತ್ತೆ ಅಂತ ನೀವು ಮಾಡಿ ನೋಡಿ. ಈ ವ್ರತಕ್ಕೆ ಏನಾದರೂ ಕುರುಮ್ ತಿನ್ನಬೇಕು ಅಂತ ಅನಿಸಿದರೆ ಈ ಥರ ಮಾಡಿಕೊಂಡು ತಿನ್ನಿ. ಆನಂತರ ನಾನು ಇಡೀ ಜೋಳನ ಹಾಗೆಯೇ ಉಪ್ಪು ಹಾಕಿ ಬೇಯಿಸಿಟ್ಬಿಟ್ಟು ಬೆಣ್ಣೆ ಮತ್ತು ಪೆಪ್ಪರ್ ಪುಡಿ ಹಾಕಿ ಸರ್ವ್ ಮಾಡಿದ್ದೆ. ನೋಡಿ, ಈ ಥರನೇ ಎಣ್ಣೆಯಲ್ಲಿ ಕಾಯಿಸ್ತಾ ಬನ್ನಿ. ಸ್ವಲ್ಪ ತಟ್ಟಿ ಕಾಯಿಸಿದರೆ ಸಾಕು. ಒಂದು ಪೇಡ ಥರ. ತೀರಾ ದೊಡ್ಡ ಫ್ಲೇಮ್ ಇಟ್ಕೋಬೇಡಿ, ಬೇಗನೆ ಕರಟಿ ಬಿಡುತ್ತೆ ಅದು. ಹಾಕಬೇಕಾದ್ರೆ ದೊಡ್ಡ ಫ್ಲೇಮ್ ಇಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೀರಿ. ಅದನ್ನ ಒಂದು 5-10 ನಿಮಿಷದಲ್ಲಿ ಈ ತಿಂಡಿ ಆಗಿಬಿಡುತ್ತೆ. ಇದ್ರ ಜೊತೆ ನಾನು ಮ್ಯಾಂಗೋ ಶುಂಠಿದು ಚಟ್ನಿ ಮಾಡಿದ್ದೆ, ಅದನ್ನ ಹಾಕಿದ್ದೆ ನಾನು ಸರ್ವ್ ಮಾಡಲಿಕ್ಕೆ. ನೋಡಿ, ಇಷ್ಟು ಬ್ರೌನ್ ಬಂದರೆ ಸಾಕು. ಸ್ವಲ್ಪ ಬ್ರೌನ್ ಜಾಸ್ತಿ ಆದರೂ ಚೆನ್ನಾಗಾಗತ್ತೆ. ಇದು ಆಗಿಬಿಡ್ತು ನೋಡಿ. ಇದನ್ನ ಉಪ್ಪು ಹಾಕಿ ಬೇಯಿಸಿಟ್ಟಿದ್ದೆ. ಒಂದು 5 ನಿಮಿಷ ಬೇಯಿಸಿದರೆ ಸಾಕು ನಾವು. ಅದಕ್ಕೆ ನೋಡಿ, ಈಗ ಬೆಣ್ಣೆ ಮತ್ತು ಪೆಪ್ಪರ್ ಪುಡಿ ಹಾಕಿ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ. ಬೆಣ್ಣೆ ನೀವು ಬೇಕು ಅಂತಂದರೆ ಸ್ವಲ್ಪ 1 ಚಮಚದಷ್ಟು ಹಾಕ್ಕೋಬೋದು. ನನಗಷ್ಟು ಸಾಕು ಅನ್ನಿಸ್ತು. ನಿಮ್ಮ ಕನ್ವೀನಿಯೆಂಟ್ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ. ಪೆಪ್ಪರ್ ಪುಡಿ, ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಮತ್ತಿನ್ನೇನು ಬೇಕಾಗಲ್ಲ. ಮಿಕ್ಸ್ ಮಾಡಿದರೆ ಸರಿ. ಬಿಸಿ ಹಾಕಿ ಬಿಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು. ಅಷ್ಟೊತ್ತಿಗೆ ನನ್ನ ವಡೆನೂ ರೆಡಿ ಆಗಿಬಿಡ್ತು, ನೋಡ್ಬೋದು ನೀವಿಲ್ಲಿ. ಆನಂತರ ಈ ಕಾರ್ನ್ ಫ್ಲೇಕ್ಸ್ ಸಿಗುತ್ತಲ್ಲ ಅಂಗಡಿಯಲ್ಲಿ, ಅದನ್ನ ಫ್ರೈ ಮಾಡಿಕೊಂಡೆ, ನೋಡ್ಬೋದು ನೀವಿಲ್ಲಿ. ಯಾವತ್ತು ಇದಕ್ಕೆ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿ ಮಾಡ್ತೀವಲ್ಲ, ನೆಲಗಡ್ಡೆ ಎಲ್ಲ, ಈ ಥರ ನೋಡಿ, ಈ ಥರ ಸ್ವೀಟ್ ಕಾರ್ನ್ ಫ್ಲೇಕ್ಸ್ ಮಾಡಿ ನೋಡೋಣ. ತುಂಬಾ ಚೆನ್ನಾಗಾಗುತ್ತೆ ಇದು. ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥ ತಿಂಡಿ ಇದು. ಸ್ವಲ್ಪನೇ ಹಾಕೊಳ್ಳಿ, ತುಂಬ ಜಾಸ್ತಿ ಇದ್ದರೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನೋಡಿದ ಆಗಿಬಿಡ್ತು. ಒಂದು ಚಿಟಿಕೆ ಉಪ್ಪು, ಆನಂತರ ಒಂದು 2 ಚಮಚೆಯಷ್ಟು ಬೂರಾ ಸಕ್ಕರೆ ಅಂದರೆ ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ಅಥವಾ ಸಕ್ಕರೆ ಪುಡಿ ಇತ್ತು, ಇಲ್ಲಾಂದರೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಅದನ್ನ ಹಾಕ್ಕೊಳ್ಳಿ. ಯಾಕಂದರೆ ಬಿಸಿ ಇದ್ದಾಗಲೇ ಹಾಕಿದರೆ ಅದು ಎಳ್ಕೊಳ್ಳುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ.
ಅದನ್ನು ನೀಟಾಗಿ ಟಾಸ್ ಮಾಡಿದ್ರೆ ಅದು ಆಗಿಬಿಡ್ತು. ಈ ಸಿಂಪಲ್ 3 ರೆಸಿಪಿಗಳು ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಯಾರೆಲ್ಲ ಈ ಥರ ಮಾಡಿದ್ರ ಅಂತಂದ್ಬಿಟ್ಟು. ಉಡುಪಿಯಲ್ಲಿ ಕಾರ್ನನ್ನು ಬಳಸ್ತಾರೆ, ಆದ ಕಾರಣ ರಾಗಿ, ಗೋಧಿ, ಕಾರ್ನ್ ಎಲ್ಲ ಬಳಸ್ತಾರೆ, ಆದ ಕಾರಣ ಈ ಥರ ಮಾಡಿದ್ದೆ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಕಾರ್ನ್ ಬೇಯಿಸಿದ್ದು, ಚಟ್ನಿ ಜೊತೆ ವಡೆ, ಆನಂತರ ಕಾರ್ನ್ ಫ್ಲೇಕ್ಸ್ ಇದ್ದು ಕುರುಕುರು. ಹೇಗಿದೆ ಅಂತ ಹೇಳಿ. ಸ್ವೀಟಿಶ್ ಆಗಿ ತುಂಬಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.